17 ನಿಮಿಷ 49 ಸೆಕೆಂಡ್ಗಳಲ್ಲಿ 170 ಯೋಗಾಸನದ ರಾಜಸೂರ್ಯ ನಮಸ್ಕಾರ ಮಾಡುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಮಾಡಿದ ಪೆರಂಪಳ್ಳಿ ರೇಣುಕಾ ಗೋಪಾಲಕೃಷ್ಣ ಅವರನ್ನು ಬ್ರಹ್ಮಾವರ ನವಕಿರಣ ನವತಾರೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು। ಈ ಸಂದರ್ಭ ಉಡುಪಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಭುಜಂಗಶೆಟ್ಟಿ ಮಾತನಾಡಿ 20 ವರ್ಷದ ಹಿಂದೆ ನಾನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅವಧಿಯಲ್ಲಿ ಜಿಲ್ಲೆಯ ಪ್ರತಿ ಪ್ರಾಥಮಿಕ ಶಾಲೆಯಲ್ಲಿ ಯೋಗದ ತರಗತಿಯನ್ನು ಮಾಡುವಂತೆ ಆದೇಶ ಮಾಡಿದ್ದ। ಯೋಗವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಮಟ್ಟಕ್ಕೆ ಪರಿಚಯಿಸಿ ಭಾರತದ ಪುರಾತನ ಆರೋಗ್ಯ ತತ್ವವನ್ನು ತಿಳಿಸಿದ್ದಾರೆ ಎಂದರು। ಕಾರ್ಯಕ್ರಮದಲ್ಲಿ ಗಿರೀಶ್ ಪೂಜಾರಿ, ಮಂದಾರ ಶೆಟ್ಟಿ ಬ್ರಹ್ಮಾವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। The venue is Hotel Manipal in Udupi and date of attempt is April 21, 2021. Now the event is going to start and the timer is ready and the time starts now. ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನವಕಿರಣ ಕಲಾ ಸಂಘ ಒಂದು ವೇದಿಕೆಯವರು ಇಂಥ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ। ಅವರು ತೆರೆಮರೆಯಲ್ಲಿ ಜಾಸ್ತಿ ಪ್ರಚಾರ ಇದ್ದರು, ಈಗ ಸುಬ್ರಹ್ಮಣ್ಯಾಚಾರ್ಯ ಸ್ವಲ್ಪ ಪ್ರಚಾರಗಳು ಈ ಮಾಧ್ಯಮದಲ್ಲೇ ಬಳಸ್ಕೊಳ್ತಾ ಇದ್ದಾರೆ। ಅನೇಕ ಕಾರ್ಯಕ್ರಮಗಳನ್ನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ।